ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋದ್ ಸತಿ ಕನ್ನಡ ಸೆಲೆಬ್ರಿಟಿ ಹೋಮ್ ಟೂರ್ ವಿಡಿಯೋ ಹಾಕಿದಾಗ ಅದು ಎಷ್ಟು ಸಖತ್ತಾಗಿ ರನ್ ಆಗಿದೆ. ನಿಮಗೆಲ್ಲ ನಮ್ಮ ಪ್ರೀತಿಯ ಕನ್ನಡಿಗರ ಪ್ರೀತಿಯ ಕನ್ನಡ ಆಕ್ಟರ್ಸ್ ಅಂಡ್ ಆಕ್ಟ್ರೆಸ್ ಅವರ ಮನೆ ತುಂಬಾನೇ ಇಷ್ಟ ಆಯ್ತಲ್ವಾ. ಸೊ ಅದರ ಪಾರ್ಟ್ 2 ಇವತ್ತು ಬರ್ತಾ ಇದೆ. ನಾನ್ ನಿಂತಿರೋದು ನಿಮ್ಮೆಲ್ಲರ ಪ್ರೀತಿಯ ಉಪೇಂದ್ರ ಸರ್ ಹಾಗೇನೆ ಪ್ರಿಯಾಂಕಾ ಮ್ಯಾಮ್ ಅವ್ರ ಮನೆ ಎದುರುಗಡೆ. ನೋಡ್ತಾ ಇದ್ದೀರಾ ಅವರ ಹೊಸ ಫಿಲ್ಮ್ ಕಬ್ಜಾ ಮೂವಿ ಬ್ಯಾನರ್ ಇದೆ, ಸವಾಲಾಗಿದೆ. ಮನೆ ಅಂತೂ ಸೂಪರ್ ಆಗಿದೆ. ಇವ್ರ ಮನೆ ಅಷ್ಟಲ್ಲ, ಮತ್ತಷ್ಟು ಸೆಲೆಬ್ರಿಟಿ ಮನೆ ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಇದು ಉಪೇಂದ್ರ ಸರ್ ಅವರ ವ್ಯಾನಿಟಿ ವ್ಯಾನ್. ಪ್ರತಿಯೊಂದು ಆ್ಯಕ್ಟರ್ಸ್ ಅವ್ರಿಗೆ ಒಂದು ವ್ಯಾನಿಟಿ ವ್ಯಾನ್ ಅಂತ ಇದ್ದೇ ಇರುತ್ತೆ. ಶೂಟಿಂಗ್ ಹೋದಾಗ ಅವರು ಮೇಕಪ್, ಫುಡ್ ರೆಡಿ ಆಗೋದಕ್ಕೆಲ್ಲ ಯೂಸ್ ಆಗುವಂಥ ಪ್ಲೇಸ್. ಹಾಗೆಯೇ ಪೋರ್ಟ್ರೇಟ್ ಮಾಡಲಿ ಒಳಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಮುದ್ದಾಗಿರುವಂಥ ನಾಯಿಗಳು ಆ್ಯಂಡ್ ಬ್ಯೂಟಿಫುಲ್ ಕಂಪೌಂಡ್ ತುಂಬಾ ಚೆನ್ನಾಗಿದೆ. ಉಪೇಂದ್ರ ಸರ್ ಹಾಗೆಯೇ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಅವರ ಮನೆ ಆ್ಯಂಡ್ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮನೆ ಎಲ್ಲಿ ಅಂತ ಕೇಳಿದ್ರೆ ಇವ್ರ ಮನೆ ಇರೋದು ಕತ್ರಿಗುಪ್ಪೆ ಹತ್ರ. ಎಷ್ಟು ದೊಡ್ಡದಾಗಿದೆಯಲ್ಲ. ಇವತ್ತು ನೀವು ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅವರ ಮನೆಯನ್ನೆಲ್ಲ ನೋಡ್ತೀರಾ. ಅದ್ರ ಜೊತೆಗೇ ಇಲ್ಲಿ ಒಬ್ಬರು ನಿಂತಿದ್ದಾರಲ್ಲ, ಪಾಪ ಈ ಹುಡುಗ 4ನೇ ಸತಿ ಇವ್ರ ಮನೆ ಎದುರುಗಡೆ ಬರ್ತಾ ಇರೋದಂತೆ. ಬಿಕಾಸ್ ಅವ್ರು ಏನೇ ಆಗಲಿ ಇವತ್ತು ಉಪೇಂದ್ರ ಸರ್ನ ಮೀಟ್ ಆಗಲೇಬೇಕು, ನಾನು ಅವ್ರ ದೊಡ್ಡ ಫ್ಯಾನ್ ಅಂತ ಅವ್ರು CC ಕ್ಯಾಮ್ರಾದಲ್ಲಿ ಮುಖದಲ್ಲಿ ನೋಡ್ತಾ ಮಾತಾಡ್ತಾ ಎಲ್ಲ ಇದ್ರು. ಬೇಜಾರು ಅನ್ನಿಸ್ತು. ಬಟ್ ಲಕ್ ಇದ್ದರೆ ಐ ಹೋಪ್ ಮೀಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಇವಾಗ ನೆಕ್ಸ್ಟ್ ಮನೆ ಯಾರ್ದು ಅಂತ ನೀವು ಕಾಯ್ತಾ ಇದ್ರಿ. ಇವಾಗ ನೆಕ್ಸ್ಟ್ ಮನೆ ಯಾರ್ದು ಗೊತ್ತಾ? ನೀವು ಕಾಯ್ತಾ ಇದ್ರಿ, ಕೇಳ್ತಾ ಇದ್ರಿ. ಇದು ನಮ್ಮ ರಾಧಿಕಾ ಪಂಡಿತ್ ಹಾಗೆಯೇ ಯಶ್ ಅವರ ಮನೆ. ಇದು ಇರೋದು ಹೊಸಕೆರೆ ಹಳ್ಳಿಯಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆ ಮೇನ್ ರೋಡ್ ಹತ್ರನೇ ಇದೆ. ಆ್ಯಂಡ್ ಈ ಒಂದು ಗ್ರೀನ್ ಕಲರಲ್ಲಿ ಇರುವಂಥ ಈ ಒಂದು ಮನೆ ಪಕ್ಕದಲ್ಲೇ ಒಂದು ಕಾಲೇಜ್ ಇದೆ. ಬ್ಯೂಟಿಫುಲ್ ಆಗಿದೆ. ನೋಡಬೇಕಾದ್ರೆ ಈ ಕಡೆಯಿಂದ ಚಿಕ್ಕದಂತ ಕಾಣಿಸುತ್ತೆ, ಬಟ್ ಸಾಕಷ್ಟು ಉದ್ದಕ್ಕಿದೆ ಆ ಕಡೆಯಿಂದ. ಆ್ಯಂಡ್ ಅವರು ಹೊಸದಾಗಿರೋಂಥ ಮನೆ ತಗೊಂಡಿದ್ದಾರೆ ಇತ್ತೀಚೆಗೆ. ಅದರ ಗೃಹ ಪ್ರವೇಶ ಬೇರೆ ಆಗಿದೆ. ಸರಿ, ಅಲ್ಲಿಂದ ನಾವು ಹೋಗಿರೋದು ಸಾಧು ಕೋಕಿಲ್ ಅವರ ಮನೆಗೆ. ಇವರೆಲ್ಲರನ್ನೂ ನಗಿಸ್ತಾರೆ. ಇವ್ರ ಮನೆ ಹೇಗಿದೆ ಅಂತ ನೋಡಲೇಬೇಕು ಅಲ್ವಾ. ಇವ್ರ ಮನೆ ಕೂಡ ಇರೋದು ಕತ್ರಿಗುಪ್ಪೆ ಹತ್ರ. ಹೋದ ವಿಡಿಯೋ ನಿಮ್ಮೆಲ್ಲರಿಗೂ ಎಷ್ಟು ಇಷ್ಟ ಆಗಿತ್ತಲ್ಲ ಸೆಲೆಬ್ರಿಟಿ ಹೋಮ್ ಟೂರ್. ಈ ಸತಿನೂ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಅವರ ಕಾರ್, ಹಾಗೆಯೇ ಇದು ಅವರದ್ದು ಬ್ಯೂಟಿಫುಲ್ ಕಂಪೌಂಡ್. ಎತ್ತರವಾಗಿರುವಂಥ ಮನೆ ಇರುತ್ತೆ, ಇಲ್ಲಾಂದರೆ ಉದ್ದಕ್ಕೆ ಮನೆ ಕಟ್ಕೊಂಡಿರ್ತಾರೆ. ಹಾಗೆಯೇ ಸೆಲೆಬ್ರಿಟಿ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಕಂಪೌಂಡ್ ಅಂತೂ ಎಷ್ಟು ಎತ್ತರಕ್ಕೆ ಮಾಡಿರ್ತಾರೆ ಅಂದರೆ ಬಾಪ್ರೆ, ಮನೆಯೇ ಕಾಣಿಸಲ್ಲ ಅಂತ. ಇದು ಯಾರ ಮನೆ ಗೊತ್ತಾ? ದುನಿಯಾ ವಿಜಯ್ ಸರ್ ಅವರ ಮನೆ. ಇವ್ರ ಮನೆಯಲ್ಲಿ 1, 2, 3, 4 ನಾಯಿಗಳಿದೆ. ಎತ್ತರವಾಗಿರೋದು, ತುಂಬ ದೊಡ್ಡದು. ಅಪ್ಪ ಭಯ ಆಗುತ್ತಪ್ಪ ಮನೆ ಹತ್ರ ಹೋಗಬೇಕಾದ್ರೇ. ಇದು ಇವರ ಮನೆ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿತ್ತು. ಇವ್ರ ಮನೆ ಕೂಡ ಇರೋದು ಕತ್ರಿಗುಪ್ಪೆ ಏರಿಯಾದಲ್ಲಿ. ಆ್ಯಕ್ಚುಲಿ ಇವತ್ತು ನಾನು ಎಲ್ಲ ಸೆಲೆಬ್ರಿಟೀಸ್ ಮನೆ ತೋರಿಸ್ತೀನಲ್ಲ, ಇದೆಲ್ಲ ಇರೋದು ಕತ್ರಿಗುಪ್ಪೆ ಏರಿಯಾದಲ್ಲಿ. ಆದರೆ ಬೇರೆ ಬೇರೆ ಕಾಲನೀಸ್ ಹಾಗೆಯೇ ಬೇರೆ ಬೇರೆ ಮೇನ್ ರೋಡ್ ಹತ್ರ ಎಲ್ಲ ಬರುತ್ತೆ, ಬಟ್ ಏರಿಯಾ ಒಂದೇ. ಅದಾದಮೇಲೆ ಲಂಚ್ ಬ್ರೇಕ್ ಅಂತ ಮಾಡಿದ್ವಿ ನಾವು. ಸೊ ಯಾವ ಹೋಟೆಲ್ ಏನು ಅಂತ ಕೇಳಬೇಡಿ, ಬಿಕಾಸ್ ಹೆಸರು ನೆನಪಿಲ್ಲ ನನಗೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೀವೆಲ್ಲರೂ ಮಿಸ್ ಮಾಡ್ಕೋತಾ ಇದ್ರೆ ಇಲ್ಲಿ ನೋಡಿ, ನನ್ನ ಅಮ್ಮ, ನನ್ನ ತಾತ, ನನ್ನ ಮಾಮ, ಮಾಮಿ, ನಾನು ಎಲ್ಲರೂ ಭರ್ಜರಿಯಾಗಿ ಊಟ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಸುತ್ತಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಅಂದಮೇಲೆ ಹೊಟ್ಟೆ ಹಸು ಆಗೇ ಆಗುತ್ತಲ್ವಾ. ಅದಾದ ಮೇಲೆ ಎಲ್ಲರೂ ಮೋಸ್ಟ್ ರಿಕ್ವೆಸ್ಟ್ ಮಾಡಿರುವಂಥ ನಮ್ಮ ವಿಷ್ಣುವರ್ಧನ್ ಸರ್ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕಕ್ಕೆ ಬಂದ್ವಿ ನಾವು. ಇದು ಇರೋದು ಉತ್ತರಹಳ್ಳಿ ಹಾಗೆಯೇ ಕೆಂಗೇರಿ ರಸ್ತೆಯಲ್ಲಿ. ಅಲ್ಲೊಂದು ಸ್ಟುಡಿಯೋ ಇದೆ ನೋಡಿ, ಆ ಸ್ಟುಡಿಯೋದ ಹತ್ರ ಇದಿರೋದು. ನಮ್ಮ ತಾತಂಗಂತೂ ನೋಡಿಬಿಟ್ಟು ತುಂಬಾ ಖುಷಿ. ಅವ್ರಿಗೆ ವಿಷ್ಣುವರ್ಧನ್ ಸರ್ ಅವರು, ರಾಜ್ಕುಮಾರ್ ಅವರು ತುಂಬಾ ಇಷ್ಟ. ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಸೊ ಜನರು ಬರ್ತಾನೆ ಇದ್ದರು, ಫೋಟೋಸ್ನ ತಗೋತಾನೆ ಇದ್ದರು, ಆಶೀರ್ವಾದ ತಗೋತಾ ಇದ್ರು. ಸೊ ನಿಮಗೂ ಹಾಗೆಯೇ ಒಂದು ಗ್ಲಿಮ್ಸ್ ತೋರಿಸೋಣ ಅಂತ. ಇವ್ರ ಸ್ಮಾರಕನ ಮಿಸ್ ಮಾಡೋದಕ್ಕಾಗತ್ತಾ? ನೋ. ಸೊ ಈ ಸತಿ ಮಿಸ್ ಮಾಡಿಲ್ಲ. ಅದಾದಮೇಲೆ ಅಲ್ಲಿಂದ ನಾವು ಹೋಗಿದ್ದು ಇವರ ಮನೆಗೆ.
ವಿಷ್ಣುವರ್ಧನ್ ಸರ್ ಅವರು ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ. ಆ ಮನೆ ಹತ್ರ ಹೋದ್ವಿ. ಇದು ಇರೋದು ಜಯನಗರ ಏರಿಯಾದ ಹತ್ರ ಅನಿಸುತ್ತೆ. ಸೊ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ಅಷ್ಟೇ, ನಿಮಗೇನು ಕಂಪ್ಲೀಟಾಗಿ ನೋಡೋದಕ್ಕೆ ಸಿಗಲ್ಲ. ಬಟ್ ನಿಮ್ಗೆ ಒಳಗಡೆ ಹೇಗಿದೆ ಅಂತ ನೋಡಬೇಕು ಅನಿಸಿದ್ರೆ ಹೋಗ್ಬೋದು ಅನಿಸುತ್ತೆ ಇವಾಗ, ಬಿಕಾಸ್ ಜಸ್ಟ್ ಕಟ್ತಾ ಇದ್ದಾರಲ್ವ. ಸೊ ತುಂಬಾ ದೊಡ್ಡದಾಗಿ ಎತ್ತರವಾಗಿ, ಐ ಥಿಂಕ್ 3 to 4 ಫ್ಲೋರ್ಸ್ ಇದೆ ಅನಿಸುತ್ತೆ. ಇಟ್ಸ್ ಕ್ವೈಟ್ ಹ್ಯೂಜ್. ನನ್ನ ತಾತಂಗಂತೂ ಫುಲ್ ಖುಷಿ ಗೊತ್ತಾ. ಅವ್ರನ್ನ ಹೋದ ಸತಿ ಸೆಲೆಬ್ರಿಟಿ ಹೋಮ್ ಟೂರ್ಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಈ ಸತಿ ಕರ್ಕೊಂಡು ಹೋದಾಗ ಅವರು ಎಲ್ಲರ ಮನೆ ನೋಡ್ತಾ ಇದ್ರು, ಓಹೋ ಇವ್ರ ಮನೇನಾ ಇದು ಅಂತ. ಅವ್ರ ಮನೆ ಪಕ್ಕದಲ್ಲೇ ಅವರ ಅಭಿಮಾನಿ ಒಬ್ಬರು ಒಂದು ಚಿಕ್ಕ ಚಾಟ್ ಅಂಗಡಿನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವ್ರ ಫೋಟೋ, ಅವ್ರ ಅಳಿಯಂದ್ರ ಫೋಟೋ, ಅವ್ರ ವೈಫ್ ಫೋಟೋ ಅದೆಲ್ಲ ಹಾಕಿದ್ರು. ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಅಲ್ಲಿ ನಾವು ಚುರುಮುರಿನ ಟ್ರೈ ಮಾಡಿದ್ವಿ. ಹಾಗೆಯೇ ನಮ್ಮ ತಾತನಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ತುಂಬಾ ಇಷ್ಟ, ಹಾಗೆಯೇ ಪ್ರೀತಿ. ಅವ್ರನ್ನ ಈ ಸತಿ ಅವರ ಸ್ಮಾರಕ ಹತ್ರನೂ ಕರ್ಕೊಂಡು ಹೋಗಿದ್ವಿ. ಸೊ ಎಷ್ಟು ಖುಷಿಪಟ್ಟರು ಗೊತ್ತಾ. ಈ ಒಂದು ಬ್ಯೂಟಿಫುಲ್ ಮನೆ ನೋಡ್ತಾ ಇದ್ದೀರಲ್ಲ, ಇದ್ರ ಪಕ್ಕನೇ ನಾನು ಇವಾಗ ಕ್ಯಾಮ್ರಾನ ಪ್ಯಾನ್ ಮಾಡ್ತಾ ಇದ್ದೀನಿ. ದೊಡ್ಡದಾಗಿರುವಂಥ ಕಂಪೌಂಡ್, ಅದರಲ್ಲಿ ಒಂದು ಬಿಳಿ ಕಲರ್ ಮನೆ, ತುಂಬ ಹಸಿರು, ದೊಡ್ಡ ದೊಡ್ಡ ಮರಗಳು. ಇದು ಯಾರ ಮನೆ ಗೊತ್ತಾ? ಟೈಗರ್ ಪ್ರಭಾಕರ್ ಸರ್ ಅವರ ಮನೆ. ಅವರ ಫ್ಯಾಮಿಲಿ ಇವಾಗ ಇಲ್ಲಿದ್ದಾರೆ. ಆಬ್ವಿಯಸ್ಲಿ ನಮಗೆ ಗೊತ್ತು ಅವರಿಲ್ಲ ಅಂತ. ಸೊ ಇದು ಅವರ ಮನೆ. ನೋಡೋದಕ್ಕೆ ಚಾನ್ಸೇ ಇಲ್ಲ. ರೋಡ್ ಹತ್ರ ದೂರದಿಂದ ನಿಂತು ನೋಡಬೇಕು, ಬಿಕಾಸ್ ಕಂಪೌಂಡ್ ಅಷ್ಟು ಎತ್ತರಕ್ಕಿದೆ. ಅದ್ರ ಮೇಲೆ ದೊಡ್ಡ ದೊಡ್ಡ ಮರ ಇದೆ, ಏನಂತ ಕಾಣಿಸುತ್ತೆ. ಬಟ್ ಸ್ವಲ್ಪ ಹಂಗೆ ಕಣ್ಣಾಗಿ ನೋಡಿದ್ರೆ ಏನು ಸಿಗುತ್ತೆ ಗೊತ್ತಾ? ಗೇಟ್ ಒಳಗಡೆ ದೊಡ್ಡದಾಗಿರುವಂಥ ಒಂದು ಗಾರ್ಡನ್ ಇದೆ. ಗಾರ್ಡನ್ ಆದಮೇಲೆ ಮನೆ ಸಿಗುತ್ತೆ. ಇದು ಅವರ ನೇಮ್ ಪ್ಲೇಟ್, ಟೈಗರ್ ಪ್ರಭಾಕರ್ ಸರ್ ಅವರ ಮನೆ ನೇಮ್ ಪ್ಲೇಟ್. ಬ್ಯೂಟಿಫುಲ್ ಆಗಿರುವಂಥ ಒಂದು ವೈಟ್ ಕಂಪೌಂಡ್, ವೈಟ್ ಹೌಸ್ ಅಂತಾನೆ ಹೇಳ್ಬೋದು. ಅಲ್ಲಿಂದ ನಾವು ಹೋಗಿದ್ದು ನಮ್ಮನ್ನು ಯಾವಾಗಲೂ ನಗಿಸ್ತಾ ಇರ್ತಾರಲ್ಲ ಟಿ ವಿನಲ್ಲಿ, ಅವ್ರ ಮನೆಗೆ, ಸೃಜನ್ ಲೋಕೇಶ್ ಸರ್ ಅವ್ರ ಮನೆಗೆ. ಇವ್ರ ಮನೆ ಹೊರಗಡೆ ಬೌನ್ಸರ್ಸ್ ಬೇರೆ ನಿಂತಿದ್ರು, 2 ಕಾರ್ ಬೇರೆ ನಿಂತಿತ್ತು. ಇವ್ರ ಮನೆ ಹೆಸರು ಶಬರಿ ಅಂತ. ಓ ಮೈ ಗಾಡ್, ಏನು ಕಂಪೌಂಡ್ ಅಂತ ಹೇಳ್ತೀರಾ? ಗೊತ್ತೇ ಇದೆ ಇವ್ರ ಫ್ಯಾಮಿಲಿನಲ್ಲಿ ಮರ ಗಿಡಗಳನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಅಷ್ಟು ಬೆಳೆಸಿದ್ದಾರೆ ಮರ ಗಿಡಗಳನ್ನ. ಇವ್ರ ಮನೆ ಹೆಸರು ಶಬರಿ ಅನ್ನೋದು. ಈ ಸೆಲೆಬ್ರಿಟಿ ಹೋಮ್ ಟೂರ್ ಪಾರ್ಟ್ 2ನ ಜಾಸ್ತಿ ರಿಕ್ವೆಸ್ಟ್ ಮಾಡಿರೋದು ನಮ್ಮ ಹುಡುಗರು. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಬೇಕಾಯಿತು. ಆ್ಯಂಡ್ ಹುಡುಗರು ಜಾಸ್ತಿ ಜನ ಈ ವಿಡಿಯೋ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂದರೆ ಹುಡುಗರಿಗೋಸ್ಕರ ಏನಾದರೂ ತೋರಿಸ್ಬೇಕು ಅಂತ ನಾನು ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಅಮೆಝಾನ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಇದು ಟೀ ಶರ್ಟ್. ಇವಾಗ ಅಮೆಝಾನಲ್ಲಿ ಗ್ರೇಟ್ ಇಂಡಿಯಾ ಸೇಲ್ ನಡೀತಾ ಇದೆ. ಸೊ ನೀವು ಮಿಸ್ ಮಾಡದೆ ಈ ಎಲ್ಲ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ನೋಡಿ. ಯಾಕಂದರೆ ನಿಮಗೆ ಸೂಪರ್ ಗ್ರೇಟ್ ಡೀಲ್ಸ್ ಆ್ಯಂಡ್ ಆಫರ್ಸ್ ಸಿಗುತ್ತೆ. ಈ ಟ್ರೌಸರ್ಸ್ ಆಗಿರ್ಬೋದು, ಈ ಬೆಲ್ಟ್ಸ್ ಆಗಿರ್ಬೋದು, ಇದೆಲ್ಲ ಹುಡುಗರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಾಟ್ ಈ ಸತಿ ಹುಡುಗರಿಗೆ ಏನು ಉಪಯೋಗ ಆಗುತ್ತೆ ಅದನ್ನೇ ತೋರಿಸ್ಬೇಕು ಅಂತ. ಹಾಗೆಯೇ ನಿಮ್ಮೆಲ್ಲರಿಗೂ ಪಾಕೆಟ್ ಪರ್ಫ್ಯೂಮ್ಸ್ ಬೇಕು ಅಂದರೆ ಇದು ಬಜೆಟ್ ಫ್ರೆಂಡ್ಲಿಯಲ್ಲಿರುವಂಥ ಪಾಕೆಟ್ ಪರ್ಫ್ಯೂಮ್ಸ್. ಸೊ ಕಾಸ್ಟ್ ವೈಸ್ ನೀವು ಯೋಚನೆ ಮಾಡ್ತಾ ಇದ್ರೆ ಇದೆಲ್ಲ 500 within 800 ಬಜೆಟಲ್ಲೇ ಇರುವಂಥ ಐಟಮ್ಸ್. ಸೊ ಚೆಕ್ ಮಾಡಿ. ಆ್ಯಂಡ್ ಗ್ರೇಟ್ ಆಫರ್ಸಲ್ಲಿರುವಂಥ ಈ ಒಂದು ಪ್ರಾಡಕ್ಟ್ಸ್ನ ನೀವು ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಶಾಪ್ ಮಾಡ್ಬೋದು. ರವಿ ಕಲಾ ನಿವಾಸ್ಗೆ ಅಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಮನೆಗೆ. ಇದು ಇರೋದು ಯಾವ ಏರಿಯಾದಲ್ಲಿ ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ, ರಾಜಾಜಿನಗರದಲ್ಲಿ ಇದೆ ಇವ್ರ ಮನೆ. ಅದಾದಮೇಲೆ ನಾವು ಹೋಗಿದ್ದು ಮಲ್ಲೇಶ್ವರಂಗೆ. ಇಲ್ಲಿರೋದು ಜಗ್ಗೇಶ್ ಅವರ ಮನೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಮನೆ. ಇದು ಹೊಸದಾಗಿ ಕಟ್ಸಿರೋವಂಥ ಮನೆ ಅಂತ ಅನ್ನಿಸ್ತಾ ಇದೆ ನನಗೆ, ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿ, ಪಾಶ್ ಆಗಿ, ಆಲ್ ಕ್ರಿಸ್ಪ್ ಆ್ಯಂಡ್ ಕ್ಲೀನ್ ಥರ ಇಟ್ಟು. ಓ ಮೈ ಗಾಡ್, ಇದ್ದಿದ್ರಲ್ಲಿ ತುಂಬ
ಎತ್ತರವಾಗಿರುವಂಥ ಮನೆ ಇದೆ ಅನಿಸುತ್ತೆ ಇವತ್ತಿನ ಎಪಿಸೋಡಲ್ಲಿ. ಮುಗಿತಾನೇ ಇಲ್ಲ ಮೇಲೆ ನೋಡ್ತಾನೆ ಇದ್ದೀನಿ, ಎಲ್ಲಿ ಮುಗಿಯುತ್ತೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಮೋಸ್ಟ್ಲಿ ಆ ಮರ ಎಲ್ಲ ಇದ್ದು ಅಡ್ಡ ಆಗಿ ಅದು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಬಟ್ ತುಂಬಾ ಉದ್ದಕ್ಕಿದೆ. ಬ್ಯೂಟಿಫುಲ್ ಆಗಿ ತುಂಬಾ ಮಾಡರ್ನ್ ಸ್ಟೈಲಲ್ಲಿ ಕಟ್ಸಿರುವಂಥ ಮನೆ. ಸೊ ನನಗಂತೂ ಅನಿಸುತ್ತೆ ಇದು ಹೊಸ ಮನೆಯೇ ಆಗಿರುತ್ತೆ ಅಂತ. ಇವ್ರ ಮನೆಗೆ MES ಕಾಲೇಜ್ ತುಂಬಾ ಹತ್ತಿರ. ಸೊ ನೀವು ಆ ಸರೌಂಡಿಂಗಲ್ಲಿದ್ದರೆ ನೀವು ಖಂಡಿತವಾಗ್ಲೂ ಈ ಮನೆನ ನೋಡಲೇಬಹುದು. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟವಾಗಿರುತ್ತೆ. ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಮತ್ತಷ್ಟು ಸೆಲೆಬ್ರಿಟಿ ಅವರ ಹೋಮ್ ಟೂರ್ ಮಾಡಿ ತೋರಿಸೋದಕ್ಕೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಪ್ರೀತಿ ಸದಾ ಹೀಗೆ ಇರಲಿ. ಬಾಯ್.